ತೃಪ್ತಿ ಕಲಾವಿದರು. ಸೊ ಜೋರಾಯಿನ ಚಪ್ಪಾಳೆ ಬಡಿದು ಲೆಟ್ಸ್ ವೆಲ್ಕಮ್ ತೃಪ್ತಿ ಕಲಾವಿದರು ಟು ದ ಫ್ಲೋರ್. ಚಪ್ಪಾಳೆ ಮಾತಾ ಟೀಮ್ ದಾಗಲು ಜೋರಾಯಿನ ಚಪ್ಪಾಳೆ ಬರಡು. ವೆಲ್ ಥ್ಯಾಂಕ್ ಯು ಸೋ ಮಚ್. ಸೊ ಈ ಸತಿದ ಟೀಮ್ದಾಗ ಜರ್ಸಿ ಮತ್ತು ಭಾರಿ ಶೋಕ್ ಉಂಡು. ಸೊ ತೂನಾಗನೆ ಭಾರಿ ಖುಷಿ ಆಗ್ಬೋದು ಮಾತಾ ಟೀಮ್ದಾಗ. ಲಾಸ್ಟ್ ಟೈಮ್ ಅವ್ರದ್ದು ಏತೋ ಬೆಟರ್ ಉಂಡು. ಸೊ ವಿ ಆರ್ ಅಪ್ಡೇಟೆಡ್ ಇನ್ ಪನೊಲಿ. ಸೊ ಕ್ಯಾನ್ ವಿ ಹ್ಯಾವ್ ದ ಮೈಕ್ ಪ್ಲೀಸ್? ಸೊ ಕ್ಯಾಪ್ಟನ್ ಒಂಜಿ ರಡ್ಡು ಪಾತೆರ ಪನೋಡು. ಸೊ ಲಾಸ್ಟ್ ಟೈಮ್ಲ ಕಾಮಿಡಿ ಪ್ರೀಮಿಯರ್ ಲೀಗ್ ಇತ್ತೇರು, ಫೇಸ್ ಆಫ್ ರೌಂಡ್ ಮುಟ ಇತ್ತೇರು. ಆ್ಯಂಡ್ ಈ ಸತಿ ಪ್ರೀಮಿಯರ್ ಡೈರೆಕ್ಟ್ಲಿ ಎಂಟ್ರಿ ಆತೇರು ಆಡಿಷನ್ ಕೊರ್ದು. ಸೊ ಕಂಗ್ರ್ಯಾಚುಲೇಷನ್ಸ್ ನಿಗ್ಲೆಗೆ ಈ ಸತಿಗ್ಲ. ಸೊ ದಾದ ಪನಿಯರ್ ಇಷ್ಟ ಮಲ್ಪವರು ಎಂಗ್ಲು ಮಸ್ತ್ ಖುಷಿ ಆಗುಂಡು. ತಮ್ಮ ಏನೋಟ ವೈದ್ಯನ ಮಲ್ಲ ವಿಷಯ ಎಂಗ್ಲಿ ಪಂಡ ಈಗ ಪೂರ ಸಪೋರ್ಟ್ ಕೊಡ್ತೇನಾಗ್ಲಿ ವಿಫೋರ್ ಚಾನಲ್ ತಗ್ಲಿ ಜಾಸ್ತಿ ಬರ್ತಾರೆ ಆಪುಜಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ತೃಪ್ತಿ ಕಲಾವಿದರು ಖಂಡಿತವಾದ್ಲ ಅಕಲ್ನ ಕಾಮಿಡಿದ ಆ್ಯಕ್ಟೆಡ್ ಮಾತೆರೆಗ್ಲ ತೃಪ್ತಿ ಮಲ್ಪೇರು. ಸೊ ನೆತ್ತ ಬ್ರ್ಯಾಂಡ್ ಟೀಮ್ ಓನರ್ ಏರು. ಸೊ ಇತ್ತೆ ಅನಾವರಣ ಆಯರಂಡು ನಮ್ಮ ಟೀಮ್ ಓನರ್ ಏರು ಬಂದು. ಸೊ ಒಂಚೂರು LED ವಾಲಿಗೆ ಸ್ಪೇಸ್ ಕೊರ್ಲೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಬ್ರ್ಯಾಂಡ್ ಓನರ್ ಆಫ್ ತೃಪ್ತಿ ಕಲಾವಿದರು. ಫ್ಲಾಂಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್, ಮಂಗಳೂರಿನ ಕಾಸ್ಮೆಟಿಕ್ ಜಗತ್ತಿನ ಒಂದು ಅದ್ಭುತ ಲೋಕ. ಸೌಂದರ್ಯ ಪ್ರಿಯರ ಒಂದು ಅಚ್ಚುಮೆಚ್ಚಿನ ಕೇಂದ್ರವಾಗಿರುವ ಫ್ಲಾಂಟ್ ವಿರೂಪತೆಯಿಂದ ವಿಚಲಿತಗೊಂಡ ದೇಹಕ್ಕೆ ಸೌಂದರ್ಯದ ಮುದ ನೀಡುವ ಚಿಕಿತ್ಸಾ ಕೇಂದ್ರ. ಈ ಸಂಸ್ಥೆಯ ಸ್ಥಾಪಕ ಹಾಗೂ ಮಾಲೀಕ ಕಾಸ್ಮೆಟಿಕ್ ಸರ್ಜರಿಯ ಹೆಸರಾಂತ ವೈದ್ಯ ಡಾಕ್ಟರ್ ಸತೀಶ್ ಚಂದ್ರ ಬಿಕೆ. ಡಾಕ್ಟರ್ ಸತೀಶ್ ಚಂದ್ರರು ಮಂಗಳೂರಿನ ಅಲೂಷಿಯಸ್ ಸಂಸ್ಥೆಯಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ನಂತರ ಹುಬ್ಬಳ್ಳಿಯಲ್ಲಿ ವೈದ್ಯಕೀಯ ಶಿಕ್ಷಣ, ಮೈಸೂರು ಹಾಗೂ ಮುಂಬೈಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಬಗೆಗೆ ಉನ್ನತ ಅಧ್ಯಯನ ನಡೆಸಿ MCH ಪದವಿ ಪಡೆದರು. ಉನ್ನತ ಪ್ಲಾಸ್ಟಿಕ್ ಸರ್ಜನ್ರಾಗಿ ಮಂಗಳೂರಿಗೆ ಮತ್ತೆ ವಾಪಸ್ಸಾದರು. 2008ರಿಂದ 2015ರವರೆಗೂ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜನರಾಗಿ ಸೇವೆ ಸಲ್ಲಿಸುತ್ತಿದ್ದ ಅವರು ಮಂಗಳೂರಿನಲ್ಲಿ ಹೇರ್ ರಿಪ್ಲೇಸ್ಮೆಂಟ್ ಹಾಗೂ ಕಾಸ್ಮೆಟಿಕ್ ಸರ್ಜರಿಯ ಕೊರತೆಯನ್ನು ಕಂಡು 2012ರಲ್ಲಿ ಫ್ಲಾಂಟ್ ಸೆಂಟರ್ ಅನ್ನು ನಗರದ ಹೃದಯ ಭಾಗ ಬೆಂದೂರುವೆಲ್ನಲ್ಲಿ ಸ್ಥಾಪಿಸಿದರು. ಕೂದಲು ಕಸಿ, ಮುಖ, ಮೂಗು ಸೇರಿದಂತೆ ಪಂಚೇಂದ್ರಿಯಗಳ ಪ್ಲಾಸ್ಟಿಕ್ ಸರ್ಜರಿ, ಎಲ್ಲ ರೀತಿಯ ಬೊಜ್ಜು ಕರಗಿಸುವಿಕೆ, ಗಾಯದ ಗುರುತು, ಮುದ್ದಣ ಹಾಗೂ ಚರ್ಮದ ಕಲೆಗಳ ನಿವಾರಣೆಯಲ್ಲಿ ಫ್ಲಾಂಟ್ ಎತ್ತಿದ ಕೈ. ಓರ್ವ ಪ್ರತಿಭಾನ್ವಿತ ಬ್ಯಾಡ್ಮಿಂಟನ್ ಆಟಗಾರರು ಆಗಿರುವ ಡಾಕ್ಟರ್ ಸತೀಶ್ರ ಪ್ರೀತಿಯ ಮಡದೆ ಡಾಕ್ಟರ್ ಬಿಂದಿಯಾ ಸತೀಶ್ KS ಹೆಗ್ಡೆ ವಿದ್ಯಾಸಂಸ್ಥೆಯಲ್ಲಿ ಫಿಸಿಯಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. 9ನೇ ತರಗತಿಯಲ್ಲಿ ಓದುತ್ತಿರುವ ಸಾನಿಯಾ ಇನ್ನು UKG ಅಷ್ಟೇ ಹತ್ತಿರುವ ಮುದ್ದು ಮಗ ರೇಯಾನ್ಸ್. ಇದು ಡಾಕ್ಟರ್ ಸತೀಶ್ ಚಂದ್ರ ಬಿಕೆ ಅವರ ಸರಳ ಕುಟುಂಬ. ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ನಲ್ಲಿ ತೃಪ್ತಿ ಕಲಾವಿದರು ತಂಡದ ಮಾಲೀಕರಾಗಿ ನಮ್ಮ ಜೊತೆ ಭಾಗಿಯಾಗಿರುವ ಡಾಕ್ಟರ್ ಸತೀಶ್ ಚಂದ್ರ ಬಿಕೆ ಹಾಗೂ ಫ್ಲಾಂಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ಗೆ ಹೃತ್ಪೂರ್ವಕ ಅಭಿನಂದನೆಗಳು. All the best. Yes, ladies and gentlemen, put your hands together for Dr. Satish Chandra on the stage and his family, please. Joraina Chapale. ಸೊ ಕಾಸ್ಮೆಟಿಕ್ಸ್ ದ ಸರ್ಜನ್ ಆದುಲ್ಲೆ ಈ ಸತಿ. ಆ್ಯಂಡ್ ನಮಗೆ ಭಾರಿ ಖುಷಿ ಆಗುಂಡು. ಈಸ್ ಆಲ್ಸೋ ಬ್ರ್ಯಾಂಡ್ ಟೀಮ್ ಓನರ್ ಫಾರ್ ತೃಪ್ತಿ ಕಲಾವಿದರು. ಸೊ ಅರೆಗೊಂಜಿ ಪೂರ್ಪ ಕೊಡ್ದು ಭಾರಿ ಅಂಗುಲ್ ಮೋಕೆಡೆ ಎತ್ಕೊಳೋದಿಲ್ಲ. ಹಾರ್ಟ್ಲಿ ವೆಲ್ಕಮ್ ಫಾರ್ ದ ಲೋಗೋ ಲಾಂಚ್ and the team launch. And now it's time for the logo launch of the team. So Satish Chandra and Mrs. Satish Chandra together. Yeah. Chapale. Yes, we have Flaunt Trupti Kalavider. So Chapale Barli once again for the new team formation here, that is Flaunt Trupti Kalavider. So ಈ ಪೊರ್ತುಡು ಸರ್ ಒಂದು ಎರಡು ಪಾತ್ರ ನೋಡು. ಹಲೋ, ನಮಸ್ಕಾರ. ಭಾಳ ಸಂತೋಷವಾಗಿ ನಮಗೊಂದು ಅವಕಾಶ ಕೊಟ್ಟದಕ್ಕೆ ಡಾಕ್ಟ್ರಾಗಿ ನಾನೇ ಫಸ್ಟ್ ಅನ್ಸುತ್ತೆ ಇದಕ್ಕೆ ಒಂದು. ಸೊ ಇದಕ್ಕೆ ನನಗೆ ಅವಕಾಶ ಕೊಟ್ಟಂಥ V4 ಚಾನೆಲ್ ಅವರಿಗೂ ನಮಸ್ಕಾರ. ಒಂದೊಂದು ಲಾಸ್ಟ್ ಟೈಮ್ ನಾವು ಒಂದು ಕೆಲವು ಮಕ್ಕಳಿರುವಾಗ
ಒಂದು ಇದು ನೋಡಬೇಕಂದ್ರೆ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತಿದ್ವಿ ಸಣ್ಣ ಮಕ್ಕಳಿದ್ದಾಗ. ಈಗ ಯಕ್ಷಗಾನ ಕಮ್ಮಿ ಆಗಿದೆ. ನಾವು ಬೆಳಿಗ್ಗೆ 5 ಗಂಟೆಗೆ 6 ಗಂಟೆವರೆಗೆ ಕಾಯ್ತಾ ಇರ್ತಿದ್ವಿ. ಯಾಕೆ ಗೊತ್ತಾ, ಆ ಟೈಮಲ್ಲೇ ನಮಗೆ ಈ ಜೋಕರ್ನವರೆಲ್ಲ ಜೋಕ್ ಅಂದರೆ ಹಾಸ್ಯ ನಟಗಳು ಬರೋದು, ಅದಕ್ಕೋಸ್ಕರ ಕೂತ್ಕೊಂಡು ಕಾಯ್ತಾ ಇರ್ತಿದ್ದೆ. ಈಗ ಅದೇ ಒಂದು ಯಾವಾಗಲೂ ನಮಗೆ ಟಿ ವಿ ಮುಂದೆ ಸಿಗುತ್ತದೆ. ಅದಕ್ಕೋಸ್ಕರ ಈ ರೀತಿಯ ಹಾಸ್ಯ ನಮಗೆ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ಥರ ಒಂದು ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಸಂತೋಷ. ಎಸ್ ಮೇಡಮ್. Vinish and V4U, and I've always been a fan of comedy, especially Tulu comedy, and let the best team win, let our team win. And all the best to all the That was really wonderful, ma'am. Thank you so much. So all the best to Dr. Satish Chandra and Mrs. Dr. Satish Chandra, and congratulations for. Can we have the team photo, please, together? Thank you, and congratulations. All the best. Thank you so much.